ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ. ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ನಮ್ಮ ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಈ 3 ಜಿಲ್ಲೆಗಳ ಮತ್ತು ವಿವಿಧ ಪ್ರದೇಶಗಳ ಅದ್ಭುತ ಸಂಗೀತ ಸಾಧಕರನ್ನ ಪರಿಚಯ ಮಾಡುವಂತಹ ಕಾರ್ಯಕ್ರಮ. ಒಂದಷ್ಟು ಅವರ ಜೊತೆ ಮಾತುಕತೆ, ಹಾಗೆ ಅವರ ಅದ್ಭುತವಾದಂತಹ ಪ್ರೀತಿಯ ಹಾಡುಗಳನ್ನು ಪ್ರಸ್ತುತಪಡಿಸುವಂತಹ ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಲಿದ್ದಾರೆ ಹಾಗೂ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಕುಂದಾಪುರದ ಖ್ಯಾತ ವೈದ್ಯರು, ಅದ್ಭುತ ಸಂಗೀತಗಾರರು, ಸಂಗೀತ ಕಾರ್ಯಕ್ರಮಗಳ ಸಂಯೋಜಕರು, ಸಂಘಟಕರು ಮತ್ತು ಅಪಾರ ಅಭಿಮಾನಿಗಳನ್ನ ರಾಜ್ಯಾದ್ಯಂತ ಹೊಂದಿರುವಂತವರು. ಅವರು ಮತ್ಯಾರು ಅಲ್ಲ, ಡಾಕ್ಟರ್ ಸತೀಶ್ ಪೂಜಾರಿ ಅವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿ. ಸರ್, ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಈ ವೇಷ ನೋಡಬೇಡ ಅಮ್ಮಯ್ಯ, ನೀ ಮೋಸ ಹೋಗದಿರುರಮ್ಮಯ್ಯ. ಈ ವೇಷ ನೋಡಬೇಡ ಅಮ್ಮಯ್ಯ, ನೀ ಮೋಸ ಹೋಗದಿರುದಮ್ಮಯ್ಯ. ಎಂದೆಂದಿಗೂ ನಾನು ನಿನ್ನೋನೇ, ಎಂದೆಂದಿಗೂ ಡಾರ್ಲಿಂಗ್ ನಿನ್ನೋನೇ. ನನ್ನ ನೋಡಿ ಓಡಬೇಡ ನಿಲ್ಲಯ್ಯ, ಹೆಣ್ಣ ಕಂಡು ಹೆದರದೆ ಬಾರಯ್ಯ. ನನ್ನ ನೋಡಿ ಓಡಬೇಡ ನಿಲ್ಲಯ್ಯ, ಹೆಣ್ಣ ಕಂಡು ಹೆದರದೆ ಬಾರಯ್ಯ. ನೀ ಓಡಲು ನಾನು ಬಿಟ್ಟೇನೆ, ನೀ ಓಡಲು ನಿನ್ನ ಬಿಟ್ಟೇನೆ. ಈ ತಾಳ ತಂತಿ ನಂದಲ್ಲ, ನೀನೇಕೆ ನನ್ನ ನಂಬೋಲ್ಲ. ಹೂವಿಲ್ಲದೆ ಜೇನಿಲ್ಲ, ಲವ್ ಇಲ್ಲದೆ ಲೈಫ್ ಇಲ್ಲ. ಬಾಬಾರೆ ಇಲ್ಲಿ ಯಾರಿಲ್ಲ, ಬಾಬಾರೆ ಇಲ್ಲಿ ಯಾರಿಲ್ಲ. ನಾನೇ ನಿನ್ನಲ್ಲ. ಈ ವೇಷ ನೋಡಬೇಡ ಅಮ್ಮಯ್ಯ, ನೀ ಮೋಸ ಹೋಗದಿರುದಮ್ಮಯ್ಯ. ಎಂದೆಂದಿಗೂ ನಾನು ನಿನ್ನೋನೇ, ಎಂದೆಂದಿಗೂ ಡಾರ್ಲಿಂಗ್ ನಿನ್ನೋನೇ. ಮೈ ಸೋಕಿದರೆ ಹಿಂದೇನೆ ನೀ ಕಾಣುವೆ ಸ್ವರ್ಗನೇ. ಬಾ ಬೇಗನೆ ನನ್ನನೆ, ಈ ಅಂದವೆಲ್ಲ ನಿಂದೇನೆ. ಬೇಡೆಂದರೆ ನನ್ನಾಡೆ, ಬೇಡೆಂದರೆ ನನ್ನಾಡೆ. ಬಾರು ತೋರು ಕರುಣೆ, ನನ್ನ ನೋಡಿ ಓಡಬೇಡ ನಿಲ್ಲಯ್ಯ. ಹೆಣ್ಣ ಕಂಡು ಹೆದರದೆ ಬಾರಯ್ಯ.
ನೀ ಓಡಲು ನಾನು ಬಿಟ್ಟೇನೆ, ನೀ ಓಡಲು ನಿನ್ನ ಬಿಟ್ಟೇನೆ. ಲ ಲ ಲ ಲ ಲ. ಡಾಕ್ಟರ್ ಸತೀಶ್ ಪೂಜಾರಿ ಅವರೇ, ಅನೇಕ ವರ್ಷಗಳಿಂದ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಅಪಾರವಾದಂಥ ಹೆಸರನ್ನು ಮಾಡ್ಕೊಂಡಿದ್ದೀರಿ. ಅಂದರೆ ಸಾಧನೆಯತ್ತ ನೀವು ತುಂಬ ಹೆಜ್ಜೆಗಳನ್ನು ಇಟ್ಟಿದ್ದೀರಿ. ಸತೀಶ್ ಪೂಜಾರಿ ಅವರನ್ನು ನಾವು ಹಾಡುಗಾರರಾಗಿ, ವೈದ್ಯರಾಗಿ ನೋಡಿದ್ದೇವೆ. ಆದರೆ ನಿಮ್ಮ ಬಾಲ್ಯ ಹೇಗಿತ್ತು ಸರ್? ನೀವು ಹುಟ್ಟಿದ್ದು ಎಲ್ಲಿ? ನಿಮ್ಮ ಎಜುಕೇಷನ್ ಹೇಗಾಯಿತು? ಇದರ ಬಗ್ಗೆ ಒಂಚೂರು ಹೇಳಿ ಸರ್. ಓಕೆ, ಆ್ಯಕ್ಚುಲಿ ನಾನು ಹುಟ್ಟಿದ ಊರು ಸಾಸ್ತಾನ ಅಂತ, ಪಾಂಡೇಶ್ವರ ಅನ್ನೋ ಗ್ರಾಮದಲ್ಲಿ. ಸೊ ಬಾಲ್ಯದಲ್ಲಿ ಎಲ್ಲರಂತೆ ನಾನು ಒಬ್ಬ ಆರ್ಡಿನರಿ, ನಾವು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು ನಾನು. ಆ್ಯಕ್ಚುಲಿ ನಮ್ಮ ತಂದೆ ತಾಯಿಗೂ ಸಹ ತುಂಬ ಎಜುಕೇಷನ್ ಏನಿರಲಿಲ್ಲ. ತುಂಬ ಕಷ್ಟದಲ್ಲಿ, ಬಡತನದಲ್ಲಿ ನಾವು ಓದ್ದವನು ನಾನು. ನನ್ನ ಪ್ರಾಥಮಿಕ ಶಿಕ್ಷಣಗಳನ್ನು ಮಾಡುವಾಗ ಭಾಳಷ್ಟು ಕಷ್ಟ ಇತ್ತು ಮನೆಯಲ್ಲಿ. ಸೊ ಅದನ್ನು ಪಾಂಡೇಶ್ವರ ಅನ್ನೋ ಊರಲ್ಲೇ ಪಾಂಡೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಅಂತಿತ್ತು, ಅಲ್ಲಿ ಮುಗಿಸಿದೆ. ಅಲ್ಲಿಂದ ನಾನು ನೆಕ್ಸ್ಟು ವಿವೇಕ ಜೂನಿಯರ್ ಕಾಲೇಜಲ್ಲಿ ನಂದು ಕೋಟದಲ್ಲಿ ಮಾಡಿದ್ದು. ಸೊ ಅಲ್ಲಿ ಆ ಟೈಮಲ್ಲಿ ನಮ್ಮದು ಸೆಕೆಂಡ್ ಬ್ಯಾಚ್ ಅಂತ ಹೇಳ್ಬೋದು ಈ CETಗೆ. ಸೊ ಅದರಲ್ಲಿ ಸೆಲೆಕ್ಷನ್ ಆಗಿರುವಂಥದ್ದು ಮೆಡಿಕಲ್ ಇದಕ್ಕೆ CETಗೆ. ಅದು ಮಣಿಪಾಲಲ್ಲೇ ಸೆಲೆಕ್ಷನ್ ಆಯಿತು. ಅದೊಂದು ಆ ಟೈಮಿಗೆ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಗೈಡೆನ್ಸ್ ಇಲ್ಲ, ಯಾವುದೇ ನಮಗೆ ಅದ್ಭುತವಾಗಿ. ಇನ್ನೊಂದೇನೆಂದರೆ, ಒಂದು ಸಾಮಾನ್ಯ ಕುಟುಂಬ ಮತ್ತು ಸಾಮಾನ್ಯ ಒಂದು ವರ್ಗಕ್ಕೆ ಸೇರಿಕೊಂಡು ಆ ಸಂದರ್ಭದಲ್ಲಿ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಹೌದು, ಒಬ್ರು ಆ ಮೆಡಿಕಲ್ ಲೈನಿಗೆ ಹೋಗ್ತಾ ಇದ್ದಾರೆ ಅನ್ನೋದೇ ಸಾಧ್ಯ ಇಲ್ಲದ ಕಾಲಘಟ್ಟ ಅದು. ಖಂಡಿತ. ಆ ಟೈಮಿಗೆ ಯಾವುದೇ ಸಪೋರ್ಟ್ ಸಿಸ್ಟಮ್ ಇರಲಿಲ್ಲ. ಈಗಾದರೆ ಮಕ್ಕಳಿಗೆ ತಂದೆ ತಾಯಿ 100ಕ್ಕೆ 100 ಅವರನ್ನು ಡೆಡಿಕೇಟ್ ಮಾಡ್ತಾರೆ, ಮಾಡಲೇಬೇಕು ಆ್ಯಕ್ಚುಲಿ. ಸೊ ಬಟ್ ಆ ಟೈಮಲ್ಲಿ ನನ್ನ ಅಮ್ಮನಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಿರಲಿಲ್ಲ. ಸೊ ತಂದೆಯನ್ನು ಕಳ್ಕೊಂಡಿದ್ದೆ, ಅದರ ಬಗ್ಗೆ ಅಷ್ಟು ನಾಲೆಜ್ಗಳಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ನನಗೆ ಸೀಟ್ ಆಯಿತು. ದಟ್ ಈಸ್ ನನಗಿಗೂ ಕೂಡ ಹೆಮ್ಮೆ ಇದೆ. ನಾನೊಂದು ಪ್ರತಿಷ್ಠಿತವಾದಂಥ, ಇವತ್ತು ಗುರುತಿಸಲ್ಪಡುವ, ಇಂಡಿಯಾದಲ್ಲೇ ಒಂದು ಗುರುತಿಸಲ್ಪಡುವಂಥ ಇನ್ಸ್ಟಿಟ್ಯೂಷನು KMC ಅನ್ನುವಂಥದ್ದು. ಅದರಲ್ಲಿ MBBS ಮಾಡಿದೆ. ಆಮೇಲೆ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ಲಿ ಮಣಿಪಾಲಲ್ಲಿ ಮಾಡಿರೋದು. ಈ ಕಿವಿ ಮೂಗು ಗಂಟಲು ತಜ್ಞನಾಗಿ ನಾನು ಆಗ 2020ಯಲ್ಲೇ ನಾನು ಹೊರಗಡೆ ಬಂದಿರೋದು. ಐ ಮೀನ್ ಹೌದು, ಒಂದು 20 ವರ್ಷದ ಹಿಂದೆ, 2000ಅಲ್ಲಿ. ಹೌದು, 2000ಅಲ್ಲಿ, ಸಾರಿ 2000ಅಲ್ಲೇ ಬಂದು ಆಮೇಲೆ ಕುಂದಾಪುರದಲ್ಲಿ ನಾನು ಸಣ್ಣ ಕ್ಲಿನಿಕ್ಕಲ್ಲಿ ಸ್ಟಾರ್ಟ್ ಮಾಡಿರೋದು. ಅದರಿಂದ 20 ವರ್ಷದ ಈಗ ಪ್ರಾಕ್ಟೀಸ್ ಆಗಿದೆ. ಸೊ ಈಗ ಸುಸಜ್ಜಿತವಾದಂಥ ಒಂದು ಶ್ರೀಮಾತ ಆಸ್ಪತ್ರೆ ಅನ್ನುವಂಥದ್ದು ಇದೆ, ಒಂದು ಜನರಲ್ ಹಾಸ್ಪಿಟ್ಲ್ ಇದೆ. ಆಮೇಲೆ ಪರಿವರ್ತನಾ ಅನ್ನೋ ಒಂದು ಹೊಸ ಕಾನ್ಸೆಪ್ಟಲ್ಲಿ ಒಂದು ಡಿ-ಅಡಿಕ್ಷನ್ ಸೆಂಟರ್ ಹಾಗೂ ಸೈಕ್ಯಾಟ್ರಿ ಸೆಂಟರ್ನ ಮಾಡಿದ್ದೀವಿ. ನನ್ನ ಜೊತೆ ನನ್ನ ಬಾಲ್ಯದ ಗೆಳೆಯ ಡಾಕ್ಟರ್ ಪ್ರಕಾಶ್ ತೋಳಾರ್ ಅವರು, ನಾನು ಒಟ್ಟಿಗೆ ಓದಿದ್ದು. ಆಮೇಲೆ ಒಟ್ಟಿಗೆ ಈಗ ಎಲ್ಲ ಹಾಸ್ಪಿಟ್ಲಲ್ಲಾಗಲಿ, ಶ್ರೀಮಾತದಲ್ಲೇ ಆಗಲಿ, ಪರಿವರ್ತನದಲ್ಲಾಗಲಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತ ಸರ್. ಈಗ ಒಂದು ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂದರೆ, ನಾವು ಮಧ್ಯಮ ವರ್ಗದಲ್ಲಿ ಹುಟ್ಟಿ ಯಾವುದೊಂದು ಹಳ್ಳಿಯಲ್ಲಿ ಇರಬೇಕಾದ್ರೆ, ನಿಜವಾಗಿ ಹೇಳಬೇಕಾದ್ರೆ ಯಾವುದೇ ಗುರಿಗಳಿರುವುದಿಲ್ಲ. ಯಾವುದೋ ಒಂದು ದೈವದ ಅನುಗ್ರಹವೋ ಮತ್ತು ಯಾವುದೋ ಒಂದು ಅದೃಷ್ಟ, ಅದೇನಾಗುತ್ತೆ, ನಾವು ಹಿಡಿದದ್ದು ಲೈನ್ ಒಂದು ಕರೆಕ್ಟಾಗಿ ಆಯಿತು, ನೀವು ವೈದ್ಯರಾದ್ರಿ. ಬಟ್ ಸಂಗೀತ ಕ್ಷೇತ್ರ ಹೇಗೆ ಬಂದ್ರಿ ಸರ್? ಸಂಗೀತ ಕ್ಷೇತ್ರ ಆ್ಯಕ್ಚುಲಿ ಸಂಗೀತ ಅನ್ನೋದು ನನಗೆ ಚಿಕ್ಕಂದಿನಿಂದ ನನ್ನ ಇಷ್ಟವಾದಂಥ ಒಂದು ಫೀಲ್ಡು. ಆದರೆ ಅದ್ರ ಬಗ್ಗೆ ನಾನು ಹಾಡ್ತಿದ್ದೆ, ಸುಮ್ಮನೆ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲೆಲ್ಲ ಹಾಡ್ತಿದ್ದೆ. ಬಟ್ ಯಾವುದೇ ಆದಂಥ ತರಬೇತಿ ಪಡೆದಿರಲಿಲ್ಲ ಆ ಟೈಮಿಗೆ. ಬಟ್ ನಾನು ನನ್ನ ಇದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಆದಮೇಲೆ ಯಾವುದೋ ಒಂದು ನಿಜವಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ ಒಂದು ಇನ್ಸ್ಪಿರೇಷನ್ ಆಯಿತು. ಮಾನಸಿಕವಾದಂಥ ಸ್ಟ್ರೆಂತ್ ಬೇಕಿತ್ತು ನಮಗೊಂದು ಸಂದರ್ಭದಲ್ಲಿ. ಸೊ ಆ ಸಂದರ್ಭದಲ್ಲಿ ನನಗೆ ಯಾವುದಾದ್ರೂ ಒಂದು ಫೀಲ್ಡನ್ನು ಆಯ್ಕೆ ಮಾಡ್ಕೊಳ್ಬೇಕಿತ್ತು. ಸೊ ಅಲ್ಲಿ ನನಗೆ ಆ್ಯಕ್ಚುಲಿ ಒಂದು ಆ್ಯಕ್ಟಿಂಗ್ ಕೂಡ ನನ್ನ ಒಂದು ಹವ್ಯಾಸದಲ್ಲಿ ನಾನು ಸ್ಟೇಜ್ ಆ್ಯಕ್ಟರ್ ಕೂಡ. ಸೊ ಆ್ಯಕ್ಟಿಂಗಲ್ಲಿ ನನಗೆ ಸ್ಟೇಟ್ ಲೆವೆಲಲ್ಲಿ ಅವಾರ್ಡ್ ಕೂಡ ಬಂದಿತ್ತು. ಸೊ ಹಾಗಾಗಿ ಒಂದೇ ಆ್ಯಕ್ಟಿಂಗು ಅಥವಾ ಒಂದು ಸಂಗೀತ, ಎರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಬಟ್ ಆ್ಯಕ್ಟಿಂಗ್ ಅಂದರೆ ಯಾವಾಗಲೂ ಅದು ಫುಲ್ ಟೈಮ್ ಜಾಬು. ಅದನ್ನು ನಾವು ಸುಮ್ಮನೆ ಪ್ಯಾಷನ್ ಆಗಿ ತಗೊಳ್ಲಿಕ್ಕಾಗಲ್ಲ. ಬಿಕಾಸ್ ಯು ಹ್ಯಾವ್ ಟು ಇನ್ವಾಲ್ವ್ ಸೋ ಮಚ್ ಆ್ಯಂಡ್ ಟೈಮ್ ಹೋಗುತ್ತೆ. ಅದನ್ನು ನನಗೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಬಿಕಾಸ್ ಪ್ರೊಫೆಷನಲಿ ಐ ವಾಸ್ ಅ ಡಾಕ್ಟರ್ ಆ್ಯಂಡ್ ಐ ವಾಸ್ ಅ ಬ್ಯುಸಿ ಸರ್ಜನ್, ENT ಸರ್ಜನ್ ಆಗಿ ಕೆಲಸ ಮಾಡ್ತಿದ್ದೆ. ಸೊ ಆ ದೃಷ್ಟಿಯಲ್ಲಿ ಆ್ಯಕ್ಟಿಂಗನ್ನು ಮುಂದುವರಿಸ್ಕೊಳ್ಳಿಕ್ಕೆ ಆಗಿಲ್ಲ. ಬಟ್ ಆ ಟೈಮಲ್ಲಿ ನಾನು ಸಂಗೀತವನ್ನಾದರೂ ಮಾಡ್ಬೋದು ಅನ್ನೋ ಒಂದು ನಿಟ್ಟಿಗೆ
ಸಂಗೀತವನ್ನು ಜಾಸ್ತಿ ಅಭ್ಯಾಸ ಮಾಡ್ತಾ ಹೋದೆ. ಸೊ ಆ ಸಂದರ್ಭದಲ್ಲಿ ನಾನು ಬೇಸಿಕ್ಕಾಗಿ ಹಿಂದೂಸ್ತಾನಿ ಸಂಗೀತ ಕಲ್ತಿದ್ದೆ ಬೆಂಗಳೂರಲ್ಲಿ ಸಾಧನಾ ಮ್ಯೂಸಿಕ್ ಸ್ಕೂಲಲ್ಲಿ. ಆಮೇಲೆ ಈಗಲೂ ಕೂಡ ಆನ್ಲೈನಲ್ಲಿ ಅಥವಾ ನನ್ನ ಗುರುಗಳು ಗಜಾನನ್ ಹೆಬ್ಬಾರ್ ಅಂತ ಅವ್ರ ಹತ್ರ ಸ್ವಲ್ಪ ಕಲ್ತಿದ್ದೀನಿ. ಸೊ ಹೀಗೆ ಮ್ಯೂಸಿಕನ್ನು ಸ್ವಲ್ಪ ಅದ್ರ ಜೊತೆ ಕಲಿತಾ ಸಾಧಾರಣ 17 ವರ್ಷದಿಂದ ಹಾಡ್ತಾ ಇದ್ದೀನಿ. ನಮ್ಮೂರ ಭಾಷೆ ಎಷ್ಟು ಚಂದ, ಅದರಲ್ಲಿನ ಪರಿಮಳವೇ ಅಂದ. ನೀವೊಂದ್ಸರಿ ಮಾತಾಡಿ ಕಾಣಿ, ನಿಮ್ಮ ಮನಸ್ಸಿಗೆ ಖುಷಿಯೈದಿಬೇಡಿ. ನಮ್ಮೂರ ಭಾಷೆ ಎಷ್ಟು ಚಂದ, ಅದರಲ್ಲಿನ ಪರಿಮಳವೇ ಅಂದ. ನೀವೊಂದ್ಸರಿ ಮಾತಾಡಿ ಕಾಣಿ, ನಿಮ್ಮ ಮನಸ್ಸಿಗೆ ಖುಷಿಯೈದಿಬೇಡಿ. ನಮ್ಮೂರ ಭಾಷೆ ಎಷ್ಟು ಚಂದ. ಮಾತಾಡೋ ಸ್ಟೈಲ್ ಅದಕ್ಕಿರೋ ಗತ್ತು, ಕುಂದಾಪುರದರಿಗೇನೆ ಗೊತ್ತು. ನಾವಾಡೋ ಸ್ಪೀಡ್ ಅದರಲ್ಲಿರೋ ಸೊಗಡು, ಏನಿದ್ರು ಅದು ನಮ್ಮ ಸ್ವತ್ತು. ಮಾತಾಡೋ ಸ್ಟೈಲ್ ಅದಕ್ಕಿರೋ ಗತ್ತು, ಕುಂದಾಪುರದರಿಗೇನೆ ಗೊತ್ತು. ನಾವಾಡೋ ಸ್ಪೀಡ್ ಅದರಲ್ಲಿರೋ ಸೊಗಡು, ಏನಿದ್ರು ಅದು ನಮ್ಮ ಸ್ವತ್ತು. ಹೇಗಿದ್ರು ಎಲ್ಲಿದ್ರು ಕುಂದಾಪುರ ಕನ್ನಡವೇ ನಮ್ದು, ಕುಂದಾಪುರ ಕನ್ನಡವೇ ನಮ್ದು. ನಮ್ಮೂರ ಭಾಷೆ ಎಷ್ಟು ಚಂದ, ಅದರಲ್ಲಿನ ಪರಿಮಳವೇ ಅಂದ. ನೀವೊಂದ್ಸರಿ ಮಾತಾಡಿ ಕಾಣಿ, ನಿಮ್ಮ ಮನಸ್ಸಿಗೆ ಖುಷಿಯೈದಿರೇಳಿ. ನಮ್ಮೂರ ಭಾಷೆ ಎಷ್ಟು ಚಂದ. ನಾವೆಲ್ಲಿಗೆ ಹೊಯ್ಲಿ, ಯಾವ ದೇಶದಲ್ಲಿ ಇರ್ಲಿ, ನಮ್ಮ ಭಾಷೆ ಕುಂದಾಪುರ ಭಾಷೆ. ಇದು ನಮ್ಮ ಊರು, ಇದು ನಮ್ಮ ತವರು, ಇಲ್ಲಿ ನರಣ ಮಾತ್ರ ಜೋರು. ನಾವೆಲ್ಲಿಗೆ ಹೊಯ್ಲಿ, ಯಾವ ದೇಶದಲ್ಲಿ ಇರ್ಲಿ, ನಮ್ಮ ಭಾಷೆ ಕುಂದಾಪುರ ಭಾಷೆ. ಇದು ನಮ್ಮ ಊರು, ಇದು ನಮ್ಮ ತವರು, ಇಲ್ಲಿ ನರಣ ಮಾತ್ರ ಜೋರು. ಈ ನೆಲ ಈ ಜಲ ಕೊನೆವರೆಗೂ ನಮ್ಮೆಲ್ಲರ ಉಸಿರು, ಕೊನೆವರೆಗೂ ನಮ್ಮೆಲ್ಲರ ಉಸಿರು. ನಮ್ಮೂರ ಭಾಷೆ ಎಷ್ಟು ಚಂದ, ಅದರಲ್ಲಿನ ಪರಿಮಳವೇ ಅಂದ. ನೀವೊಂದ್ಸರಿ ಮಾತಾಡಿ ಕಾಣಿ, ನಿಮ್ಮ ಮನಸ್ಸಿಗೆ ಖುಷಿಯೈದಿಬೇಡಿ. ನಮ್ಮೂರ ಭಾಷೆ ಎಷ್ಟು ಚಂದ,
ನಮ್ಮೂರ ಭಾಷೆ ಎಷ್ಟು ಚಂದ. ಈಗ ನಮಗೆ ಸತೀಶ್ ಅವರು ಅಂದರೆ ಡಾಕ್ಟ್ರು, ಸಿಂಗರು, ಆಕ್ಟರು, ಈಗ ಈ 3 ಮಜಲ್ಗಳಲ್ಲಿ ನಾವು ನಿಮ್ಮನ್ನು ನೋಡ್ತಾ ಇದ್ದೇವೆ. ಆದ್ರೆ ಒಟ್ಟಿಗೆ ನಾವು ಗಾಯನ ಕ್ಷೇತ್ರದಲ್ಲಿ ಯಾರಿಗೆಲ್ಲ ಆಸಕ್ತಿ ಇದೆ, ಹಾಡ್ಲಿಕ್ಕೆ ಯಾರೇ ಆಸಕ್ತಿ, ಅವರುಂತಲ್ಲ ಸಿನಿ ಪ್ರೇಮಿಗಳು ಕೂಡ ಇರ್ಬೋದು, ದಂತಕಥೆ ಅಂತ ಕರ್ಕೊಳ್ಳುವಂತಹ, ನಮ್ಮ ಗಾನ ಸರಸ್ವತಿ ಅಂತ ಕರ್ಕೊಳ್ಳುವಂತಹ ಜಾನಕಿ ಅಮ್ಮ ಅವರನ್ನ ಕರೆಸಿದ್ರಿ, ಇನ್ನು ಅನೇಕರನ್ನ ಕರೆಸಿದ್ರಿ. ಇದು ಸುಲಭದ ಮಾತಲ್ಲ. ಯಾಕಂದ್ರೆ ಜಾನಕಿ ಅಮ್ಮನನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡೋದು ಸುಲಭದ ಮಾತಲ್ಲ. ನೀವು ಅಲ್ಲಿ ಅದಕ್ಕೆ ಹೇಗೆ ಒಂದು ಆ ಸಂಘಟನೆಯನ್ನು ಆರಂಭಿಸಿದ್ರಿ? ಅಂದ್ರೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಹೇಗೆ ನಿಮ್ಮ ತಯಾರಿ, ಮತ್ತು ಅದು ಹೇಗೆ ನಿಮಗೆ ಆ ಕನಸು ಹುಟ್ಕೊಳ್ತು? ಇಟ್ಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ನಿಮ್ಮದು, ತುಂಬ ಚೆನ್ನಾಗಿದೆ. ಯಾಕಂದರೆ ನನ್ನ ಹಾಡು ನಾನು ಹಾಡಲಿಕ್ಕೆ ಯಾವಾಗ ಶುರು ಮಾಡಿದೆ ಆ ದಿನದಿಂದ ನನ್ನ ಮನಸ್ಸಲ್ಲಿ ಒಂದು ಸರಸ್ವತಿ ಅಂದರೆ ಜಾನಕಿ ಅಮ್ಮ ಅಂತ. ನನಗೆ ನನ್ನ ಮನಸ್ಸಲ್ಲಿ ಆ ವಾಯ್ಸ್ ಇನ್ನು ಬರೋದೂ ಇಲ್ಲ, ಹಿಂದೆ ಬಂದೂ ಇಲ್ಲ. ಅದು ಒಂದೇ ಅದು ಜಾನಕಿ ಅಮ್ಮ ಮಾತ್ರ, ಜಾನಕಿ ಅಮ್ಮನೇ ಸಾಟಿ. ಆ ಥರ ಒಂದು ನನ್ನ ಮನಸ್ಸಲ್ಲಿ ಪ್ರೀತಿ ಇತ್ತು ಅವ್ರ ಮೇಲೆ. ಅದು ಬಿಟ್ಟರೆ SP ಇತ್ತೀಚೆಗೆ ನಮ್ಮನ್ನು ಅಗಲಿದ್ರು ಅಂತ ಒಂದು ಮಹಾನ್ ಚೇತನ, ಮಹಾನ್ ಗಾಯಕ ಅವರು. ಸೊ ಅವ್ರ ಬಗ್ಗೆ ಕೂಡ ತುಂಬ ಅಪಾರವಾದ ಪ್ರೀತಿ ಇತ್ತು. ಜಾನಕಿ ಅಮ್ಮ ಮತ್ತು SP ಅವರ ಸಂಗೀತ ಅಂದರೆ ನನ್ನ ಮನಸ್ಸಲ್ಲಿ ಆಗ ಅವರಿಬ್ಬರು ಮಾತ್ರ ಹಾಡಲಿಕ್ಕೆ ಅವಕಾಶವೇನು, ಮೇ ಬಿ ಅವ್ರು ಮಾತ್ರ ಹಾಡಬೇಕು ಏನೋ, ಹಾಡಂದ್ರೆ ಅವರಿಬ್ಬರು ಮಾತ್ರ ಅಂತ ನನ್ನ ಭಾವನೆ ಆಗ. ಸೊ ಅಷ್ಟರ ಮಟ್ಟಿಗೆ ರೇಡಿಯೋಗಳಲ್ಲಿ ಅವರಿಬ್ಬರ ಹಾಡುಗಳು ಬರ್ತಿತ್ತು. ಸೊ ಅವ್ರನ್ನ ಮನಸ್ಸಲ್ಲೇ ಅವರ ಹಾಡುಗಳನ್ನು ಆರಾಧಿಸ್ತಾ ನನಗೆ ಒಂದು ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮೈಸೂರಲ್ಲಿ ಒಂದು ಜಾನಕಿ ಅಮ್ಮನ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ನನ್ನ ಥರನೇ ಒಬ್ಬರು ಡಾಕ್ಟರ್ ಅದನ್ನು ಆರ್ಗನೈಸ್ ಮಾಡಿರೋದು. ಸೊ ನನಗೆ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ತು, ಒಂದು ಟಿಕೆಟ್ ಸಿಕ್ತು. ಸೊ ಆ ಸಂದರ್ಭದಲ್ಲಿ ನಾನು ಅದನ್ನು ಉಪಯೋಗಿಸ್ಕೊಂಡು ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದಾಗ ಈವನ್ ನಾನು ಅವರ ಸ್ಟೇಜಿಗೆ ಹೋಗಿ ಅವ್ರ ಜೊತೆ ಒಂದು ಫೋಟೋ ತೆಕ್ಕೊಳ್ಳಿಕ್ಕೂ ಅವಕಾಶ ಸಿಕ್ತು ಜಾನಕಿ ಅಮ್ಮ. ಅದೇ ನನ್ನ ಇನ್ಸ್ಪಿರೇಷನ್. ಅಲ್ಲಿ ಸಾವಿರಾರು ಜನ ಇದ್ರು, ಒಂದು 10,000 ಜನ ಮೇಲೆ. ನಾವು ಯಾರದನ್ನು ಆರಾಧನೆ ಮಾಡ್ತೇವೆ, ನಾವು ಯಾರನ್ನ ಭಕ್ತಿನ ಒಂದು ಪೂಜೆ ಮಾಡ್ತೇವೆ, ಅವ್ರ ಜೊತೆ ಒಂದು ಸೆಲ್ಫಿ ಸಿಕ್ಕಿದ್ರೆ ಅದು ಏನು ಅಂದ್ರೆ ನಿಮ್ಗೆ ಗೋಲ್ಡ್ ಮೆಡಲ್ ಅದು. ಹೌದು, ನಿಜವಾಗಿಯೂ ನನಗೆ ಯಾವುದೇ ಆಕ್ಟರ್ ಬಗ್ಗೆ ಅಷ್ಟು ಕ್ರೇಜ್ ಇರಲಿಲ್ಲ, ಈಗಲೂ ಅಷ್ಟಿಲ್ಲ. ಬಟ್ ನಾನು ಅದೇ ಆ ಮೂಮೆಂಟ್ ನಾನು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ ಎಣಿಸ್ಕೊಳ್ತೀನಿ. ಜಾನಕಿ ಅಮ್ಮ ತುಂಬಾ ಪ್ರೀತಿಯಿಂದ ನಂಗೊಂದು ಪೋಸ್ ಕೊಟ್ಟಿದ್ರು. ಆ ಫೋಟೋ ಇನ್ನೂ ನನ್ನ ಕ್ಯಾಬಿನಲ್ಲಿ ಇದೆ, ಫಸ್ಟ್ ಫೋಟೋ ಅದು. ಆಮೇಲೆ ನಾನು ಅವ್ರ ಹತ್ರ ತುಂಬಾ ಫೋಟೋಸ್ ತಗೊಂಡಿದ್ದೆ ಬಿಡಿ. ಸೊ ಆ ದಿನ ನಾನು ಒಂದು ಡಿಸೈಡ್ ಮಾಡಿದೆ, ಇಂಥ ಕಾರ್ಯಕ್ರಮ ನಾವು ಯಾಕೆ ಮಾಡಬಾರ್ದು ಅಂತ. ಅಲ್ಲಿಂದ ನಂಗೆ ಇನ್ಸ್ಪಿರೇಷನ್ ಬಂತು. ಸೊ ನಿಜವಾಗಿ ಆ ಒಂದು ಕಾರ್ಯಕ್ರಮ ಮಾಡುವಾಗ ನನ್ನ ಜೊತೆ ನನಗೆ ಹೆಗ್ಲಾಗಿ ಇದ್ದದ್ದು ಡಾಕ್ಟರ್ ಪ್ರಕಾಶ್. ಸೊ ಬಿಕಾಸ್ ಒಂದು ಕಾರ್ಯಕ್ರಮ ಮಾಡೋದಂದರೆ ಬರೀ ಕೆಲಸ ಮಾತ್ರ ಅಲ್ಲ, ಫೈನಾನ್ಷಿಯಲ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಒಂದು ಸಂದರ್ಭದಲ್ಲಿ ಇದನ್ನು ಮಾಡ್ತಾ ಬರುವಾಗ ನಮಗೆ ಸ್ಪಾನ್ಸರ್ಶಿಪ್ಪು ಇದು ಅಂದರೆ ಇನಿಷಿಯಲಿ ನಮಗೆ ಸಿಗಲ್ಲ ಅದೆಲ್ಲ ಅದು. ಬಟ್ ಅದಕ್ಕೆ ನಮಗೆ ಸ್ಪಂದಿಸಿ ಆ ಟೈಮಿಗೆ ನನ್ನ ಜೊತೆ ಇದ್ದವನು ಪ್ರಕಾಶ್. ಸೊ ನಾವಿಬ್ಬರು ಒಟ್ಟು ಸೇರಿ ಆ ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ನಡೆಸಿ ಕಾರ್ಯಕ್ರಮಕ್ಕೆ ಜಾನಕಿ ಅಮ್ಮ ಬಂದರು, ಆಮೇಲೆ ಹೋದರು. ಆದರೆ ನನ್ನ ಸಂಬಂಧ ಮಾತ್ರ ಅಲ್ಲಿಗೆ ಮುಗಿಲಿಲ್ಲ. ನನ್ನನ್ನೊಂದು ತುಂಬ ಪ್ರೀತಿಯಿಂದ ಅವರು ಎಕ್ಸೆಪ್ಟ್ ಮಾಡಿದರು, ಒಬ್ಬ ಮಗನ ರೀತಿಯಲ್ಲಿ ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿದರು. ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡಿಕೊಂಡು ಹೋದೆ. ಆದರೆ ಆ ಕಾರ್ಯಕ್ರಮ ಮಾತ್ರ ಕೇವಲ ಸಂಯೋಜನೆ ಮಾಡಿದ ನಿಮಗೆ ಮಾತ್ರ ಅಲ್ಲ, ಅದರಲ್ಲಿ ಅವತ್ತು ಯಾರೆಲ್ಲ ಭಾಗವಹಿಸಿದ್ರು ಅವರೆಲ್ಲ ಅವರ ಬದುಕಿನ ಒಂದು ಅಮೂಲ್ಯ ಕ್ಷಣ ಆಗಿ ಅದು ಬಹುಶಃ ದಾಖಲಾಯಿತು ಅಂತ ಅಂದ್ಕೊಳ್ತೇನೆ ನಾನು. ಜೀನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯದ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ.
ಕೋಗಿಲೆ ಹಾಡಿದ ಹಾಗೆ ದಪದ ರಿ ಸರಿ ಗ ಪದ ಸರಿ ದಸ ಕವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಕವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೀನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ಹಿನ್ನೆಲೆಯ ಸ್ವರ ಮಾಧುರ್ಯದ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ನನ್ನ ಪ್ರೀತಿಯ ಹಾಡು ಈ ಕಾರ್ಯಕ್ರಮ ಮುಂದುವರಿತೆ ಒಂದು ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೊಮ್ಮೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಗಾಯಕರು, ವೈದ್ಯರು, ಅದ್ಭುತ ಸಂಗೀತ ಕಾರ್ಯಕ್ರಮಗಳ ಸಂಯೋಜಕರಾಗಿರುವಂತಹ ಡಾಕ್ಟರ್ ಸತೀಶ್ ಪೂಜಾರಿ. ಆಮೇಲೆ ಬೇರೆ ಇನ್ನೂ ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ರು, ಹೇಗಿತ್ತು? ಅದಾದಮೇಲೆ ನಾನು ಮಾಡಿದ್ದು ಕಾರ್ಯಕ್ರಮ ವಾಣಿಜಯರಾಮ್ ಕಾರ್ಯಕ್ರಮ. ಯಾಕಂದರೆ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ವಾಣಿಜಯರಾಮ್ ಅವರು ಕೂಡ ನಮ್ಮ ಇದರಲ್ಲಿ ಮಹಾನ್ ಗಾಯಕಿ ಅವರು. ಎಸ್ಪೆಷಲಿ ಸಂಗೀತವನ್ನು ಆಳವಾಗಿ ಅಧ್ಯಯನ ಮಾಡಿ ಬಂದಂಥ ಗಾಯಕಿಯವರು. ಸೊ ನೆಕ್ಸ್ಟ್ ಕಾರ್ಯಕ್ರಮ ಮಾಡುವಾಗ ಅವರನ್ನು ಮಾಡಬೇಕು ಅಂತ ಅನಿಸ್ತು, ಆಗ ಮಾಡಿತ್ತು. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಮಾಡುವಾಗ ಒಂದು ಫಾಲೋ ಮಾಡ್ತಿದ್ದೆ ನಾನು. ಇಲ್ಲಿ ನಮ್ಮೂರಿನ ಎಲ್ಲ ಗಾಯಕರಿಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಆ ವೇದಿಕೆಯನ್ನು ಅವಕಾಶ ಕೊಡ್ತಿದ್ದೆ. ಬಿಕಾಸ್ ಏನಾಗುತ್ತೆ ಅಂದರೆ ತುಂಬ ಜನರಿಗೆ ನಾವು ಕೊಡಲಿಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಒಬ್ರೊಬ್ರನ್ನಾದರೂ ಸಿಲೆಕ್ಟ್ ಮಾಡಿ ಅವರಿಗೆ ಅವಕಾಶವನ್ನು ಕೊಟ್ಟಿದೆ. ಜಾನಕಿ ಅಮ್ಮನ ವೇದಿಕೆಯಲ್ಲಿ ಸಾಧಾರಣ ಒಂದು ನಾವು 10-12 ಜನ ಗಾಯಕರು ಹಾಡಿದ್ದೀವಿ.
ಎಲ್ಲರಿಗೂ ಒಂದೊಂದೇ ಹಾಡಿದ್ರು ಕೂಡ ಬಟ್ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೆ. ಆಮೇಲಿನ ಎಲ್ಲ ನನ್ನ ಕಾರ್ಯಕ್ರಮಗಳಲ್ಲೂ ಕೂಡ ಒಂದು ಒಂದು ಆಡಿಷನ್ ಇಟ್ಟು ಈಗ ಅಪ್ಕಮಿಂಗ್ ಏನಿದ್ದಾರೆ ಮಕ್ಕಳು ಅವರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅಂತ ಅವರನ್ನು ಕೂಡ ಅಂಥ ವೇದಿಕೆಗೆ ಪರಿಚಯಿಸ್ತಾ ಇದ್ದೇನೆ. ಸೊ ಇದೊಂದು ಒಂಥರ ಒಳ್ಳೆ ವಿಚಾರ, ನನಗೆ ಯಾವಾಗಲೂ ಖುಷಿ ಕೊಡುವಂಥ ವಿಚಾರ. ಅದ್ರ ಜೊತೆಗೆ ನೀವು ಇತ್ತೀಚಿನ ದಿನಗಳಲ್ಲಿ ಆ ಒಂದು ಕುಂದಾಪುರ ಭಾಷೆಯ ದಿನ, ಕುಂದಕನ್ನಡದ ದಿವಸ ಹಾಡಿದಂಥ ಹಾಡು ಅದ್ಭುತವಾಗಿ ಒಂದು ವೈರಲ್ ಆಯಿತು ಅಂತ ಅಂದ್ಕೊಳ್ತೇನೆ. ಅದ್ರ ಜೊತೆಗೆ ನೀವು ಒಬ್ಬ ಆ್ಯಕ್ಟರ್ ಆಗಿ ಕೂಡ ನೀವು, ಯಾಕಂದರೆ ಹುಟ್ಟು ಸ್ಫುರದ್ರೂಪಿ, ಅದರಿಂದ ನಮಗೇನು ಅದ್ರ ಬಗ್ಗೆ ಆ್ಯಕ್ಟರ್ ಆಗಬೇಕು ಅದಕ್ಕೆ ಇದಕ್ಕೆ ಅಂತ ಕಾಂಪ್ಲಿಮೆಂಟ್ ಅಷ್ಟೇ ಆಯ್ತಾ. ಹಾಗಿದ್ಮೇಲೆ ನೀವು ಆ್ಯಕ್ಟಿಂಗ್ ಮಾಡುವಾಗ ನಮಗೆ ಕ್ಯೂರಿಯಾಸಿಟಿ ಇರೋದಿಲ್ಲ, ಏನಂದರೆ ಅವ್ರು ಅಷ್ಟು ಚಂದ ಆ್ಯಕ್ಟ್ ಮಾಡ್ಬೋದು ಅಂತಾನೆ. ಬಟ್ ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ ಕೂಡ ನಿಮ್ಮ ಇತ್ತೀಚಿನ ಆಲ್ಬಮ್ ಸಾಂಗ್ಗಳಲ್ಲಿ ಅದ್ಭುತವಾಗಿ ಹೊರಗೆ ಬಂದಿದೆ. ಯಾವುದೆಲ್ಲ ಆಲ್ಬಮ್ ಸಾಂಗ್ಗಳನ್ನು ಮಾಡಿಸಿದ್ದಾರೆ? ಆಲ್ಬಮ್ ಸಾಂಗ್ಗಳು ನನ್ನದೇ ಕಂಪೋಸಿಷನಲ್ಲಿ ಒಂದು 3 ಸಾಂಗ್ ನಾನು ಮಾಡಿದ್ದೆ. ಒಂದು ತಂಪಾದ ರಾತ್ರಿಲಿ ಅಂತ, ಮತ್ತೊಂದು ನಿನ್ನ ನಯನ ಅಂತ, ಮತ್ತು ಕೆಲವು ಹಾಡುಗಳನ್ನು ನಾನು ಅಂದರೆ ಈಗ ಹಿಂದಿ ಹಾಡುಗಳನ್ನು ಅಥವಾ ಬೇರೆ ಹಾಡುಗಳನ್ನು ಕನ್ನಡಕ್ಕೆ ಕನ್ವರ್ಟ್ ಮಾಡಿ ಹಾಡಿದ್ದೀನಿ. ಸೊ ಹಾಗೆ ಸುಮಾರು ಆಲ್ಬಮ್ ಹಾಡುಗಳು ನಂದಿವೆ. ಸೊ ಈಗ ರೀಸೆಂಟಾಗಿ ಒಂದು ಶಾರ್ಟ್ ಮೂವಿಯನ್ನು ಮಾಡ್ತಾ ಇದ್ದೀನಿ. ನನ್ನದೇ ಡೈರೆಕ್ಷನ್ನು ಮತ್ತು ಲೀಡ್ ರೋಲ್ ನಾನೇ ಮಾಡಿ ಒಂದು ತುಂಬ ಚೆನ್ನಾಗಿ ಬರಬೇಕು. ಅದು ತುಂಬ ಚೆನ್ನಾಗಿದೆ. ಈಗಲಿನ ಪರಿಸ್ಥಿತಿಗೆ ತುಂಬ ಹೊಂದಾಣಿಕೆ ಆಗುವಂಥ ಆನ್ಲೈನಲ್ಲಿ ಹೇಗೆ ಕೆಲವರು ಸ್ಪಂದಿಸ್ತಾರೆ ಅಥವಾ ಯಾವ ರೀತಿಯ ಕೆಲವು ಇದಾಗ್ಬೋದು, ಅಚಾತುರ್ಯಗಳು ಆಗ್ಬೋದು, ಅಥವಾ ಹೇಗೆ ನಾವು ಇಮೋಷನ್ಸಿಗೆ ಸಿಕ್ಕಾಕೊಳ್ಬೋದು ಆನ್ಲೈನಲ್ಲಿ ಅನ್ನೋದನ್ನು ಬೇಸ್ ಆಗಿ ಇಟ್ಕೊಂಡು ಒಂದು ಕಾರ್ಯಕ್ರಮ, ಒಂದು ಕಿರುಚಿತ್ರವನ್ನು ಮಾಡ್ತಾ ಇದ್ದೀನಿ. ಅದರ ಹೆಸರು ಕ್ರಶ್ ಅಂತ. ಸೊ ಹೌದು, ಅದು ಕ್ರಶ್ ಅಂತ ನ್ಯೂ ಜನ್ರೇಷನ್ಗೆ ತುಂಬ ಹತ್ತಿರ. ಸೊ ಅದು ಹಿಟ್ ಆಗಬೇಕು, ನೀವೆಲ್ಲ ಅದನ್ನು ಮಾಡಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಸತೀಶ್ ಅವರೇ, ನಿಮ್ಮ ಮುಂದಿನ ಯೋಜನೆಗಳೇನು? ಮುಂದೆ ಒಂದು ನಾನು ಮಾಡಿರುವಂಥದ್ದು ಅಂತ ಹೇಳಿದರೆ, ಜಾನಕಿ ಅಮ್ಮನ ಹೆಸರಲ್ಲಿ ಅವರ ನೆನಪಿಗೋಸ್ಕರ ಒಂದು ಅವಾರ್ಡನ್ನು ಸೃಷ್ಟಿ ಮಾಡಿದ್ದೆ. ಆ್ಯಕ್ಚುಲಿ ಜಾನಕಿ ಅಮ್ಮನ ಹೆಸರಲ್ಲಿ ಇಷ್ಟು ತನಕ ಅವಾರ್ಡ್ ಯಾವುದಿಲ್ಲ. ಐ ಥಿಂಕ್ ಫಸ್ಟ್ ಅವಾರ್ಡ್ ನಾವೇ ಮಾಡಿರೋದು. ಅದನ್ನು ಜಾನಕಿ ಅಮ್ಮನೇ ಹೇಳಿದರು ನನಗೆ, ಆಮೇಲೆ ಯಾರಿಗೂ ಕೊಟ್ಟಿಲ್ಲ ಅವರು. ಸೊ ಅವ್ರ ಹೆಸರಲ್ಲಿ ಒಂದು ಅವಾರ್ಡ್ ಸೃಷ್ಟಿ ಮಾಡಿ ಅದರಲ್ಲಿ 1 ಲಕ್ಷ ರೂಪಾಯಿ ಕ್ಯಾಶ್ ಮತ್ತು ಒಂದು ಫಲಕ ಇರುತ್ತೆ. ಸೊ ಅದನ್ನು ಅತ್ಯದ್ಭುತ ಸಾಧನೆ ಮಾಡಿದಂಥ ಸಂಗೀತ ಕ್ಷೇತ್ರದಲ್ಲಿ ಇಡೀ ಇಂಡಿಯಾದ ಲೆವೆಲಲ್ಲಿ ಮಾಡಿದವರಿಗೆ ನಾವು ಸಿಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಅದರಲ್ಲಿ ಜಾನಕಿ ಅಮ್ಮ ಕೂಡ ಇದ್ದಾರೆ ಆ ಒಂದು ಪ್ಯಾನಲಲ್ಲಿ. ಬಿಕಾಸ್ ನಾನು ಪ್ರತಿ ಸಾರಿ ಸಿಲೆಕ್ಟ್ ಮಾಡುವಾಗ ಅವ್ರ ಹತ್ರ ಕೇಳ್ತೀನಿ, ಅಮ್ಮ ಇವ್ರಿಗೆ ಕೊಡೋಣ ಓಕೆ ಅಂತ. ಅವ್ರು ಓಕೆ ಅಂದರೆ ಮಾತ್ರ ಕೊಡೋದು. ಬಟ್ ಕಾರ್ಯಕ್ರಮಕ್ಕೆ ಅವರಿಗೆಲ್ಲ ಸರಿ ಬರಲಿಕ್ಕಾಗಲ್ಲ. ಬಟ್ ಅವರೆಲ್ಲವನ್ನೂ ವೀಕ್ಷಿಸ್ತಾರೆ ಆನ್ಲೈನಲ್ಲಿ, ಮತ್ತು ಕೆಲವೊಮ್ಮೆ ಆನ್ಲೈನಲ್ಲಿ ಅವ್ರು ಸ್ಪಂದಿಸ್ತಾರೆ. ಬಟ್ ಈ ಥರ ನಮ್ಮ ಜೊತೆ ಒಂದು ಇದರ ಸ್ಪಂದನೆಯಲ್ಲಿ ಇದ್ದಾರೆ. ನನಗೆ ಅದೊಂದು ಬಹಳಷ್ಟು ಹೆಮ್ಮೆಯ ವಿಚಾರ. ಯಾಕಂದರೆ ಅಂಥ ಒಂದು ಗಾನ ಸರಸ್ವತಿಯ ಒಂದು ಅವಾರ್ಡನ್ನು ನಮಗೆ ಕೊಡಲಿಕ್ಕೆ ಅವರು ಅವಕಾಶ ಕೊಟ್ರಲ್ಲ, ಅದು ನಮ್ಮ ಒಂದು ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು. ಅಂದರೆ ಜಗತ್ತೇ ಮೆಚ್ಚಿದಂತಹ ಗಾನ ದೇವತೆ ಅವರು. ಹೌದು, ಅಂಥವರು ನಮಗೊಂದು, ಈಗ ನಾವು ಕೆಲವೊಮ್ಮೆ ಅದನ್ನು ಹೌದಾ ಅಲ್ವಾ ಅಂತ ಅಂದರೆ ನಾವು ಟೆಸ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಇನ್ನೂ ಕೂಡ ಅದು ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲದಂಥ ಕೆಲವು ವಿಚಾರಗಳಿರ್ತವೆ. ಯಾವುದೋ ಕಾಲಘಟ್ಟದಲ್ಲಿ ಬಹುಶಃ ಜಾನಕಿ ಅಮ್ಮನಂತಹ ಒಂದು ಅವರಿಗೆ ಹೊಗಳಲಿಕ್ಕೆ ಅಂತ ಹೇಳುವಂಥ ಶಬ್ದಗಳು ಸಿಗೋದು ಕಷ್ಟ ಅಂತ ದೇವರವರು, ದಂತಕಥೆಯವರು, ನಮ್ಮ ಭಾರತ ಇಡೀ ಸಿನಿಮಾ ರಂಗಕ್ಕೆ ಜಾನಕಿ ಅಮ್ಮ ದೇವರು ಕೊಟ್ಟಂತಹ ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು. ಅಂತಹ ಕಾರ್ಯಕ್ರಮಗಳನ್ನು ನೀವು ನಮ್ಮ ಕರಾವಳಿಯಲ್ಲಿ ಮಾಡಿದರೆ ನಿಜವಾಗ್ಲೂ ಅದಕ್ಕೆ ಸ್ಪಂದನ ವಾಹಿನಿ ನಿಮಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. बहारों फूल बरसाओ, मेरा महबूब आया है, मेरा महबूब आया है। बहारों फूल बरसाओ, मेरा महबूब आया है, मेरा महबूब आया है। हवाओं रागनी गाओ, मेरा महबूब आया है, मेरा महबूब आया है।
की मेहंदी लगाई इन गोरे हाथों में, उतर आओ गटा काजल लगाई इन प्यारे आँखों में। सितारों मांग भर जाओ मेरा महबूब आया है, मेरा महबूब आया है। बहारों फूल बरसाओ मेरा महबूब आया है, मेरा महबूब आया है। नज़ारों हर तरफ अब तान दो एक नूर की चादर, बड़ा शर्मीला दिल भर है चला जाए न शर्मा कर। जरा तुम दिल को बहलाओ मेरा महबूब आया है, मेरा महबूब आया है। बहारों फूल बरसाओ मेरा महबूब आया है, मेरा महबूब आया है। सजाया है जवा कलियों से अब ये सेज उल्फत की, इन्हें मालूम आएगी एक दिन रुत मोहब्बत की। फिजाओ रंग बिखराओ मेरा महबूब आया है, मेरा महबूब आया है। बहारों फूल बरसाओ मेरा महबूब आया है, मेरा महबूब आया है। ಸರ್, ಈಗ ನಿಮ್ಮ ಈಗಿನ ಜನರೇಷನ್ಗೆ ಸಂಗೀತದಲ್ಲಿ ಆಸಕ್ತಿ ಇರುವವರಿಗೆ ನಿಮ್ಮ ಒಂದು ಮಾತುಗಳೇನು ಸರ್? ಏನು ಸಂದೇಶ ಹೇಗಿರ್ಬೇಕು ಅಂತ ನಿಮ್ಗೆ ಅನಿಸ್ತದೆ? ಅಥವಾ ಈಗ ನಿಮಗೆ ನೋಡಿಯಪ್ಪ ನೀವು ಈ ತರ ಮಾಡ್ತಿರೋ ಸರಿ ಅಲ್ಲ, ಇದು ಏನಾಗುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ರಾಂಗ್ ಇನ್ಫಾರ್ಮೇಶನ್ ಹೋಗುತ್ತೆ, ಮತ್ತೆ ನೀವು ಸಾಧನೆ ಮಾಡಬೇಕಾದ ಸ್ಟೈಲ್ ಇದಲ್ಲ. ನೀವು ಈಗಿನ ಅಟ್ ಪ್ರೆಸೆಂಟ್ ಅಲ್ಲಿ ಬೇಕಾದಷ್ಟು ಟೆಕ್ನಾಲಜೀಸ್ ಇದೆ, ನೀವು ಹೇಗೆ ಅದನ್ನ ಯೂಸ್ ಮಾಡ್ಬೋದು? ನಿಮ್ಗೆ ಏನು ಅನಿಸ್ತದೆ ಸರ್? ಈಗ ನಿಜವಾಗಿ ಈಗ ನಮ್ಗೇನು ಅನಿಸ್ತದೆ ಅಂದರೆ ಅವ್ರು ಎಷ್ಟು ಫಾರ್ವರ್ಡ್ ಇದ್ದಾರೆ ಅಂದರೆ ಈಗಲಿನ ಜನ್ರೇಷನ್ನು, ನಾವು ಹೇಳುವುದಕ್ಕಿಂತ 10 ಪಟ್ಟು ಜಾಸ್ತಿ ಮುಂದಿದ್ದಾರೆ ಅವರು. ಆದರೆ ಎಲ್ಲೋ ಒಂದು ಕಡೆ ದ ಲಾಯಲ್ಟಿ ಟುವರ್ಡ್ಸ್ ಈ ಫೀಲ್ಡ್ ಏನಾಗುತ್ತೆ, ನಾವು ಆ ಡೆಡಿಕೇಶನ್ ಆ್ಯಂಡ್ ಲಾಯಲ್ಟಿ ಆಗ ಏನಾಗಿತ್ತು, ನಮ್ಮಿಂದ ಹಿಂದೆ ಇನ್ನೂ ಕಷ್ಟ ಇತ್ತು. ಜಾನಕಿ ಅಮ್ಮನ ಟೈಮಲ್ಲಿ ಅವ್ರು ಹೇಳ್ತಾರೆ ಯಾವಾಗಲೂ ನನ್ನ ಹತ್ರ, ಅಯ್ಯೋ ಅದು ಒಂದು ಒಂದು ಹಾಡು ಕೇಳಬೇಕಂದ್ರೆ ರೇಡಿಯೋ ಬಿಟ್ಟರೆ ಬೇರೆ ಅವಕಾಶವೇ ಇರಲಿಲ್ಲ. ಅಟ್ಲೀಸ್ಟ್ ನಾವು ಬಂದಾಗ ಟೇಪ್ ರೆಕಾರ್ಡರ್ ಬಂತು, CD ಬಂತು, ಮತ್ತೊಂದು ಬಂತು, ಇನ್ನೊಂದು ಫೋನ್ ಬಂತು. ಈಗಂತೂ ಎವ್ರಿಥಿಂಗ್ ಈಸ್ ಆನ್ಲೈನ್, ನಿಮ್ಗೆ ಏನೂ ಕಷ್ಟನೇ ಇಲ್ಲ, ಕಲೀಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದೇ ಅಂತ ಹೇಳಿದರೆ ಯಂಗರ್ ಜನ್ರೇಷನ್ ನಾನು ಕಲೀಲಿಕ್ಕೆ ಅವ್ರು ತುಂಬ ಹುಷಾರಿದ್ದಾರೆ, ತುಂಬ ಈಗಂತೂ ಬೇಕಾದಷ್ಟು ಅವಕಾಶಗಳಿವೆ, ತುಂಬ ಒಳ್ಳೆ ಇದ್ದಾರೆ, ಬೇಗ ಕ್ಯಾಚ್ ಮಾಡ್ತಾರೆ ಟ್ಯೂನ್ಗಳನ್ನಾಗಲಿ ಅಥವಾ ಶ್ರುತಿ ಆಗಿರಲಿ ಲಯ ಆಗಿರಲಿ, ಬೇಗ ಕ್ಯಾಚ್ ಮಾಡ್ತಾರೆ. ಒಂದೇ ಅಂದರೆ ನಾನು ಹೇಳೋದು ತಲೆಗೊಂದು ಬರಬಾರ್ದು ಯಾವುದು, ಯಾಕಂದರೆ ಮ್ಯೂಸಿಕ್ ಅನ್ನೋದು ಓಷನ್, ಅದು ಇನ್ನೂ ಯಾರು ಅದನ್ನ ಟಚ್ ಮಾಡಿ ಅದನ್ನ ನಾನು ಕಂಪ್ಲೀಟ್ ಮಾಡಿದೆ ಅಂತ ಹೇಳಕ್ಕೆ ಸಾಧ್ಯನೇ ಅಷ್ಟೇ, ನಾವೆಲ್ಲ ಒಂದು ಹನಿ ಅದರಲ್ಲಿ. ಸೊ ಜೇಸುದಾಸ್ ಕೂಡ ಇವತ್ತು 6 ಗಂಟೆ ಪ್ರಾಕ್ಟೀಸ್ ಮಾಡ್ತಾರಂತೆ ಅಂತ ಒಂದು ಮಹಾನ್ ಗಾಯಕರು. ಸೊ ಹಾಗಾಗಿ ನಾವೆಲ್ಲ ಅದ್ರ ಎದುರು ಏನೂ ಅಲ್ಲ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತಂದರೆ
ಈ ಚಾನಲ್ಗಳಲ್ಲಿ ಕಾಂಪಿಟೇಷನ್ಗಳಲ್ಲಿ ಹೋಗಿ ಬಂದಾಗ ನಾನು ನೋಡಿದ ಹಾಗೆ ಒಂದು ಕಾಂಪಿಟೇಷನಿಗೆ ಹೋದರೆ ಸಾಕು, ಎಂಟ್ರಿ ಆದರೆ ಸಾಕು, ಅವ್ರು ವಿನ್ ಆಗಬೇಕಂತೂ ಇಲ್ಲ. ಅವ್ರ ತಲೆಯಲ್ಲಿ ಏನೋ ಒಂಥರ ನಾವೇನೋ ಸ್ಪೆಷಲ್, ನಾವು ಹೌದಂತ ಬರುತ್ತೆ. ಪ್ರಾಬಬ್ಲಿ ಅದಕ್ಕಿಂತ ಜಾಸ್ತಿ ನನಗನ್ಸುತ್ತೆ ಆ ಮಕ್ಕಳಿಗಿಂತ ಜಾಸ್ತಿ ಮಕ್ಕಳ ಪೇರೆಂಟ್ಸ್ ಅದನ್ನ ಎಕ್ಸಾಗರೇಟ್ ಮಾಡ್ತಾರೆ. ನೀನು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ ಅಲ್ಲ, ನಮಗೆ ಬಹುಮಾನ ಬರುವುದೇ ಮುಖ್ಯ ಅಂತ ಮಕ್ಕಳ ತಲೆಗೆ ತುಂಬುತ್ತಾರೆ. ಪಾಪ ತುಂಬಾ ಕಷ್ಟ ಆಗ್ತದೆ. ಅಲ್ಲಿಂದ ನೀವು ನೋಡಿ ಬೇಕಿದ್ರು ಎಷ್ಟೋ ರಿಯಾಲಿಟಿ ಶೋಗಳಾಯ್ತು, ಅಲ್ಲಿ ಹೇಳ್ತಾರೆ ನಿಮ್ಗೆ ನೆಕ್ಸ್ಟ್ ಅವಕಾಶಗಳು ಎಷ್ಟು ಜನರಿಗೆ ಸಿಕ್ಕಿದೆ, ಎಲ್ಲೋ ಒಬ್ರಿಗೊಬ್ರಿಗೂ 1-2 ಹಾಡು ಸಿಕ್ಬೋದು. ಬಟ್ ಎಷ್ಟೋ ಜನರು ಆಮೇಲೆ ಅವ್ರನ್ನ ಕೇಳೋರೇ ಇರಲ್ಲ. ಬಟ್ ಅವ್ರು ಯಾವುದೋ ಒಂದು ಲೋಕದಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು, ಇಲ್ಲ ಅಂತಿಲ್ಲ. ಬಟ್ ಅಲ್ಲಿಗೆ ಮುಗಿಲಿಲ್ಲ ಅಂತ ಹೇಳೋದು ನಾನು. ಜಸ್ಟ್ ಬಿಕಾಸ್ ಯಾರೋ ಒಂದು ಚಾನಲ್ಗಳಲ್ಲಿ ಹೋಗಿ ಹಾಡಿದ್ರು ಅಂದ ಕೂಡಲೇ ಇಟ್ ಇಸ್ ನಾಟ್ ಎನ್ ಎಂಡ್ ಆಫ್ ದ ಥಿಂಗ್. ಅದೊಂದು ಜಸ್ಟ್ ಒಂದು ಸ್ಟೆಪ್ ಅಷ್ಟೇ. ಬಟ್ ಇನ್ನೂ ಸಾಧನೆ ಮಾಡಲಿಕ್ಕೆ ತುಂಬ ಇದೆ. ತುಂಬ ಅದನ್ನು ಏನು ಗೊತ್ತಾ, ಪ್ರಾಕ್ಟೀಸ್ ಮಾಡೋದೇ ಒಂದು ಖುಷಿ. ಅದನ್ನು ನಾವು ದಿನ ಬೆಳೆಸ್ಕೊಳ್ಬೇಕು. ಪರ್ಫಾರ್ಮೆನ್ಸ್ ಯಾವಾಗಲೂ ಒಂದು ಸರಿ ಮಾಡ್ಬೋದು, ಬಟ್ ಪ್ರಾಕ್ಟೀಸನ್ನು ಯಾವಾಗಲೂ ಮಾಡ್ತಾ ಇರಬೇಕು ಅನ್ನೋದು ನನ್ನ ಹೇಳ್ತೀನಿ. ಓಕೆ ಸರ್, ಇಷ್ಟು ಹೊತ್ತುಗಳ ಕಾಲ ನಮ್ಮ ಸ್ಪಂದನ ವಾಹಿನಿ ಜೊತೆ ನೀವು ನಿಮ್ಮ ಸಮಯವನ್ನು ಕಳೆದ್ರಿ, ನಿಮ್ಮ ಅನುಭವಗಳ ನೆನಪಿನ ಒಂದು ಸುರುಳಿಯನ್ನು ಬಿಚ್ಚಿಕೊಂಡ್ರಿ. ನಾವು ನಿಮ್ಮ ಇಷ್ಟು ಈ ಒಂದು ಸಂದರ್ಶನದ ಸಂದರ್ಭದಲ್ಲಿ ನನ್ನ ಪ್ರೀತಿ ಹಾಡು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಮಧ್ಯದಲ್ಲೆಲ್ಲ ನಿಮ್ಮ ಹಾಡುಗಳನ್ನು ಕೇಳ್ತಾ ಬಂದ್ವಿ. ಬಹಳಷ್ಟು ಖುಷಿಯಾದಂತಹ ಎಪಿಸೋಡ್ ಅಂತ ಅಂದ್ಕೊಳ್ತೀನಿ. ನೀವು ಇಲ್ಲಿವರೆಗೆ ಆಗಮಿಸಿದ್ದಕ್ಕೆ ಸ್ಪಂದನ ವಾಹಿನಿ ಕಡೆಯಿಂದ ಮತ್ತು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ವಿಶೇಷವಾದಂಥ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್. ಓಕೆ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರವೆಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಇರುವ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಒಲವೆಂಬಲತೆಯು ತಂದಂತವು ನುಡಿಯೇರೆ ನಲಿವು ಮುಡಿ ಜಾರೆನು. ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.
ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದಿದ್ದು 301. ಮೂರು ಗಂಟಲ್ಲಿ ಬಾಳನಂಟು, ಕೇಳಿ ಪಡೆದಾಗ ಸಂತೋಷವುಂಟು. ನಿಮ್ಮ ಹರುಷದಲ್ಲಿ ನನ್ನ ಉಸಿರಿರಲಿ, ನಿಮ್ಮ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಇದು ಬಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಆನಂದದಿಂದ, ಆನಂದದಿಂದ. ವೀಕ್ಷಕರೇ, ಇದು ನನ್ನ ಪ್ರೀತಿಯ ಹಾಡು. ನಮ್ಮ ಗಾಯನ ದೇವರು SPB ಅವರಿಗೆ ಮತ್ತೊಮ್ಮೆ ಭಾವನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್, ಜೋಡ್ ರಸ್ತೆ, ಕಾರ್ಕಳ.